ಸ್ವಜನ ಪಕ್ಷಪಾತ, ಸಮುದಾಯದ ಅತಿ ಓಲೈಕೆ, ಜನರ ಮಧ್ಯೆ ಭಾವನಾತ್ಮಕ ಕಂದಕಗಳನ್ನು ನಿರ್ಮಿಸಿ ಸ್ವಾರ್ಥ ರಾಜಕಾರಣ ಮಾಡ್ತಾ ಇರುವ ಮಂಗಳೂರು ಕ್ಷೇತ್ರದ ಶಾಸಕ ಯುಟಿ ಖಾದರ್ ಅವರ ನಾಯಕತ್ವದಿಂದ ಬೇಸತ್ತು ಉಳ್ಳಾಲದಲ್ಲಿ 100ಕ್ಕೂ ಅಧಿಕ ಮಂದಿ ಕಾಂಗ್ರೆಸ್ ತೊರೆದು ಬಿಜೆಪಿ ಪಕ್ಷವನ್ನ ಸೇರ್ಪಡೆಯಾಗ್ತಾ ಇರುವುದಾಗಿ ಪಕ್ಷದ ವಿರುದ್ಧ ಸೆಟೆದು ನಿಂತಿರುವ ಉಳ್ಳಾಲದ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಹೇಳಿದ್ದಾರೆ. ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯುಟಿ ಖಾದರ್ ಜೊತೆ ರಾಜಕಾರಣ ಮಾಡುವುದಕ್ಕಿಂತ ಆತ್ಮಹತ್ಯೆ ಮಾಡುವುದೇ ಲೇಸು. ಅವರು ಸ್ವಾರ್ಥಿ, ಮನುಷ್ಯತ್ವ, ಕರುಣೆ ಇಲ್ಲದ ಓರ್ವ ಭ್ರಷ್ಟ ರಾಜಕಾರಣಿ ಅಂತ ಹೇಳಿದ್ರು. ಖಾದರ್ ಅವರು ತನ್ನ ಸುತ್ತಮುತ್ತ ಹೊಗಳು ಬಟ್ಟರ ಕೋಟೆ ನಿರ್ಮಿಸಿಕೊಂಡು ಸಾಮಾನ್ಯ ನಿಷ್ಠಾವಂತ ಕಾರ್ಯಕರ್ತರನ್ನ ನಿರ್ಲಕ್ಷಿಸ್ತಾ ಇದ್ದಾರೆ. ಅವರಿಗೆ ಸಾಮಾನ್ಯ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸಲು ಸಾಧ್ಯ ಇಲ್ಲ. 6 ವರ್ಷಗಳಿಂದ ಮಂತ್ರಿಯಾಗಿ ಕೆಲಸ ನಿರ್ವಹಿಸಿದ್ರು. ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾವುದೇ ಶಾಶ್ವತ ಯೋಜನೆಗಳನ್ನ ಅವರು ತಂದಿಲ್ಲ. ಅಧಿಕಾರ ಮತ್ತು ಉತ್ತಮ ಅವಕಾಶ ಇದ್ರೂ ಕೂಡ ರೋಡ್ ಶೋಗೆ ಸೀಮಿತರಾಗಿ ಸಣ್ಣ ಪುಟ್ಟ ಅಭಿವೃದ್ಧಿಗಳನ್ನ ತನ್ನ ಮಹಾನ್ ಕಾರ್ಯ ಅಂತ ಬಿಂಬಿಸಿ ಚುನಾವಣಾ ಸಂದರ್ಭದಲ್ಲಿ ಜನರನ್ನ ಏಮಾರಿಸಿ ಓಟು ಪಡೆದು ಆಪ್ತ ಬಳಗವನ್ನ ಪೋಷಿಸಿ ಜನಸಾಮಾನ್ಯರನ್ನ ವಂಚಿಸಿದ್ದಾರೆ. ಹೀಗಾಗಿ ನಾವೆಲ್ಲರೂ ಬಿಜೆಪಿ ಪಕ್ಷವನ್ನ ಸೇರ್ಪಡೆಯಾಗ್ತಾ ಇರುವುದಾಗಿ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಸದಸ್ಯರಾದ ಶ್ರೀನಿವಾಸ್ ಶೆಟ್ಟಿ, ಪುರುಷೋತ್ತಮ್ ಮಂಚನ್, ವೈದ್ಯನಾಥ್ ನಗರ, ಪದ್ಮನಾಭ್ ಗಟ್ಟಿ, ವಿನ್ಸಿ ಡಿಸೋಜಾ, ಲವೀಶ್ ಶೆಟ್ಟಿ ಸಹಿತ ಪಕ್ಷದ ಹಲವು ನಾಯಕರು ಬಿಜೆಪಿ ಸೇರ್ಪಡೆಯಾಗ್ತಾ ಇರುವುದಾಗಿ ಹೇಳಿದರು. ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಹಾಗೆ ಮಾಜಿ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರ ಒಂದು ನಾಯಕತ್ವದ ಅಡಿಯಲ್ಲಿ ಹಾಗೆ ನಮ್ಮ ಈ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹಾಗೆ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರ ಒಂದು ಅಭಿಮಾನದೊಂದಿಗೆ ಹಾಗೆ ಅವರ ವಿಶ್ವಾಸದೊಂದಿಗೆ ನಾವು ಇವತ್ತಿನ ದಿವಸ ನಾಳೆ ನಮ್ಮ ಒಂದು ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ನಮ್ಮ 100 ಬೆಂಬಲಿಗರೊಂದಿಗೆ ನಮ್ಮ ಒಂದು ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ನಾವು ಸೇರ್ಪಡೆಗೊಳ್ಳುತ್ತಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳಾದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಯುಟಿ ಖಾದರ್ ಅವರ ಕಾರ್ಯವೈಖರಿಯ ಬಗ್ಗೆ ನಮಗೆ ಬೇಸತ್ತು ನಾವು ನಮ್ಮ 100 ಬೆಂಬಲಿಗರೊಂದಿಗೆ ಪಕ್ಷದಿಂದ ನಾವು ಬಿಜೆಪಿಗೆ ಸೇರ್ಪಡೆಗೊಳ್ಳುವೆ. ಯಾಕೆಂದರೆ ನಾನು ಹೇಳುವುದು ಇಷ್ಟೇ, ಯುಟಿ ಖಾದರ್ ಅವರು ಒಂದು 4 ಬಾರಿ ಒಂದು ಶಾಸಕರಾಗಿ ಒಂದು 5-6 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದವರು. ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ಇವರಿಗೆ ಒಂದು 6 ವರ್ಷದ ಅವಧಿಯಲ್ಲಿ ವಸತಿ ಸಚಿವರಾಗಿ, ಆರೋಗ್ಯ ಸಚಿವರಾಗಿ, ಹಾಗೆ ನಗರಾಭಿವೃದ್ಧಿ ಸಚಿವರಾಗಿ, ಹಾಗೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೆಲಸವಾಗಿ ಮಾಡಿಕೊಂಡು ಬಂದಿದ್ದಾರೆ. ಆದರೆ ನಾನು ಹೇಳುವುದಿಷ್ಟೇ, ಈ ಒಂದು 6 ವರ್ಷದ ಅವಧಿಯಲ್ಲಿ ಇವರಿಗೆ ಒಂದು ಈ ನಮ್ಮ ಮಂಗಳೂರು ವಿಧಾನಸಭಾ ಪಕ್ಷ ಅಭಿವೃದ್ಧಿಯ ಎಷ್ಟೋ ಅವಕಾಶಗಳಿತ್ತು. ಯಾವುದನ್ನೊಂದು ಜನರಿಗೆ ಒಂದು ಮನಸ್ಸಿನಲ್ಲಿ ಉಳಿಯುವಂಥ ಯಾವ ಕೆಲಸವನ್ನು ಯುಟಿ ಖಾದರ್ ಅವರು ಮಾಡಿಲ್ಲ. 224 ಶಾಸಕರಲ್ಲಿ ಯಾವುದೇ ಮನುಷ್ಯತ್ವ ಇಲ್ಲದ, ಮಾನವತೆ ಇಲ್ಲದ, ಒಬ್ಬ ಕರುಣೆ ಇಲ್ಲದ ಭಕ್ತ ಸ್ವಾರ್ಥಿ ರಾಜಕಾರಣಿ ಇದ್ದರೆ ಅದು ಯುಟಿ ಖಾದರ್ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವರ ಒಟ್ಟಿಗೆ ರಾಜಕಾರಣ ಮಾಡುವುದಕ್ಕಿಂತ ಕೇವಲ ಆತ್ಮಹತ್ಯೆಗೆ ಸಮಾನ ಅಂತ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಯುಟಿ ಖಾದರ್ ಅವರ ರಾಜಕಾರಣ ಯಾರಿಗೂ ಭವಿಷ್ಯ ಇಲ್ಲ.